ಪುತ್ತೂರಿನ ದರ್ಬೆ ಸರ್ಕಲ್ ಬಳಿ ಅತ್ಯಾಧುನಿಕ ಶೈಲಿಯ ದಿ ಗ್ಲಾಮ್ ಸ್ಟುಡಿಯೋ ಎಂಬ ಹೆಸರಿನ ಯುನಿಸೆಕ್ಸ್ ಸೆಲೂನ್ ಅಂಡ್ ಸ್ಪಾ ಉದ್ಘಾಟನೆಗೊಂಡಿತು. ಪುತ್ತೂರಿನ ದರ್ಬೆ ಸರ್ಕಲ್ ಬಳಿಯ ಶ್ರೀರಾಮ ಸೌಧದ 2ನೇ ಮಹಡಿಯಲ್ಲಿ ನೂತನವಾಗಿ ಆರಂಭಗೊಂಡ ದಿ ಗ್ಲಾಮ್ ಸ್ಟುಡಿಯೋ ಪಾರ್ಲರ್ ಅನ್ನು ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ಜೆಪ್ಪು ಉದ್ಘಾಟಿಸಿದರು. ಬಳಿಕ ಮಾಹಿತಿ ನೀಡಿದ ಸಂಸ್ಥೆಯ ಮಾಲೀಕರಾದ ರೇಷ್ಮಾ, ದಿ ಗ್ಲಾಮ್ ಸ್ಟುಡಿಯೋ ಯುನಿಸೆಕ್ಸ್ ಪಾರ್ಲರ್ ವಿವಿಧ ಟಾಪ್ ಬ್ರ್ಯಾಂಡಿನ ಉತ್ಪನ್ನಗಳನ್ನು ಬಳಕೆ ಮಾಡಿ ಗ್ರಾಹಕರಿಗೆ ಉತ್ತಮ ಸೇವಾ ಸೌಲಭ್ಯವನ್ನು ಕೊಡುವ ಉದ್ದೇಶವನ್ನು ಹೊಂದಿದೆ. ಈ ಅತ್ಯಾಧುನಿಕ ಶೈಲಿಯ ಪಾರ್ಲರ್ ಸೌಂದರ್ಯಕ್ಕೆ ಸಂಬಂಧಪಟ್ಟಂತಹ ವಿವಿಧ ಸೌಲಭ್ಯಗಳನ್ನು ಗ್ರಾಹಕರಿಗೆ ನಗು ಮುಖದಿಂದ ನೀಡಲಿದೆ. ಇಲ್ಲಿ ಹೇರ್ ಸ್ಪಾ, ಬಾಡಿ ಸ್ಪಾ, ಫೇಶಿಯಲ್, ಹೇರ್ ಸ್ಟ್ರೈಟ್ನಿಂಗ್, ಹೇರ್ ಕಲರಿಂಗ್, ವ್ಯಾಕ್ಸಿಂಗ್, ಮೆನಿಕ್ಯೂರ್, ಪೆಡಿಕ್ಯೂರ್, ಹೇರ್ ವಾಶ್, ಮೆಹಂದಿ, ಬ್ರೈಡಲ್ ಮೇಕಪ್ ಅಲ್ಲದೆ ವಿವಿಧ ಸೌಲಭ್ಯಗಳನ್ನು ಗ್ರಾಹಕರಿಗೆ ನೀಡಲಿದೆ ಎಂದರು. ಹೊಸದಾದ ಯೂನಿಸೆಕ್ಸ್ ಸಲೂನ್ ಅಂಡ್ ಸ್ಪಾ ಓಪನ್ ಮಾಡಿದ ಬೇಸಿಕ್ ಪೂರ ಸಲೂನ್ ಇತ್ತಿನಂಚಿನ ಫೆಸಿಲಿಟಿ ಇಲ್ಲ. ಸ್ಪಾ, ಹೇರ್ ಸ್ಪಾ, ಬಾಡಿ ಸ್ಪಾ, ಫೇಶಿಯಲ್, ಬ್ರೈಡಲ್ ಮೇಕಪ್, ಸ್ಪೆಷಲ್ ಮೇಕಪ್ಸ್, ಪೂರ ಹೇರ್ ಕಟ್ಸ್, ಹೇರ್ ಕಲರ್ಸ್ ಮಾತ ಫೆಸಿಲಿಟೀಸ್ ನಮ್ಮ ಮಲ್ಕೊಂಡು ಮಾತ ಟೈಪ್ ಸರ್ವಿಸಸ್ ನಮ್ಮ ಉಂಟು. ಸೊ ಪುತ್ತೂರು ಹೊಸತಾದ ಓಪನ್ ಮಾಡ್ತಿನ ನಮಗೆ ಮಾತೆಲ್ಲ ಬರ್ತದೆ ಸಹಕಾರ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾಲಕರಾದ ಸಂತೋಷ್, ಉದ್ಯಮಿ ಅಶೋಕ್ ರೈ, ಶ್ರೀರಾಮ ಸೌಧದ ಮಾಲಕ ಉಮೇಶ್ ನಾಯಕ್, ಚಿತ್ರನಟಿಯರಾದ ನಿರೀಕ್ಷಾ ಶೆಟ್ಟಿ, ಪೂಜಾ ಶೆಟ್ಟಿ, ಸಹಜ್ ರೈ ಬಳ್ಳಂಜ ಇನ್ನಿತರರು ಉಪಸ್ಥಿತರಿದ್ದರು.